ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ಕಾರ್ಕಳದ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ರಿಜ್ವಾನ್ ಅಹಮದ್ ಅವರನ್ನು ಕಾರ್ಕಳ ಜಮಾತಿನ ಅಧ್ಯಕ್ಷರಾದ ಹಾಗೂ ಪುರಸಭೆ ಸದಸ್ಯರಾದ ಅಸ್ಫಕ್ ಅಹಮದ್ ರವರು ಶಾಲು ಹಾಕಿ ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಕಾರ್ಕಳದ ಸಿಟಿ ನರ್ಸಿಂಗ್ ಹೋಂನಲ್ಲಿ ಡಾಕ್ಟರ್ ರಿಜ್ವಾನ್ ಅಹಮದ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ಸದಸ್ಯರಾದ ಅಶ್ಫಕ್ ಅಹಮದ್ ಅವರು, ವೈದ್ಯರು ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ಸದಾ ರೋಗಿಗಳ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಸಮಾಜದಲ್ಲಿ ವೈದ್ಯರಿಗೆ ವಿಶೇಷವಾದ ಸ್ಥಾನಮಾನವಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ವೈದ್ಯರು ಮಾಡುವಂತಹ ಕೆಲಸ ದೇವರ ಕೆಲಸವೆಂದು ಬಿಂಬಿತವಾಗಿದೆ ಎಂದು ಹೇಳಿದರು. ನಾವು ಇವತ್ತು ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತೇವೆ, ಏನಂತ ಹೇಳಿದ್ರೆ ಬಡವರ ಬಂಧು, ದೀನ ದಲಿತರ ನಾಯಕ, ಜನಪ್ರಿಯ, ಹಾಗೆ ಹೀಗೆ ಅಂತ ಹೇಳಿ ಕೆಲವು ಸ್ಲೋಗನ್ಗಳನ್ನ ಹೇಳ್ತೇವೆ. ಅದು ನಮ್ಮ ಈ ಡಾಕ್ಟರ್ಗೆ ನಾವು ಅದು ಅನುಗುಣಿಸ್ತದೆ ಅಂತ ಹೇಳಿ ನನ್ನ ಅನುಭವ. ಯಾಕೆಂತ ಹೇಳಿದ್ರೆ ತೀರಾ ಕಡು ಬಡವರಿಗೆ, ನಿರ್ಗತಿಕರಿಗೆ ಅಂದ್ರೆ ಅವ್ರ ಹತ್ರ ಯಾವುದೇ ವ್ಯವಸ್ಥೆ ಇಲ್ಲದಂತ ಸಮಯದಲ್ಲೂ ಕೂಡ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಉಚಿತವಾದ ರೀತಿಯಲ್ಲಿ ಮಾಡಿಕೊಟ್ಟಂತ ಕೆಲವು ಉದಾಹರಣೆಗಳು ನಮ್ಮ ಮುಂದಿದೆ. ಹಾಗಾಗಿ ಇವತ್ತು ನಾವು ಈ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ನ ನಾನು ಒಂದು ಹೂಗುಚ್ಛ ಕೊಡುವುದರ ಮೂಲಕ ಒಂದು ಅವರನ್ನ ಸನ್ಮಾನಿಸಬೇಕಂತ ಹೇಳಿ ನಮ್ಮಲ್ಲಿ ಒಂದು ಅಭಿಪ್ರಾಯ. ಈ ಸಂದರ್ಭದಲ್ಲಿ ಕೆಎಂ ಖಲೀಲ್, ನವಾಜ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.